ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ಶ್ರೀ ಮಹಾಲಿಂಗೇಶ ಶರಣೆಂದೇ ದಯೆ ತೋರ. ಶ್ರೀ ಮಹಾಲಿಂಗೇಶ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ಸುರಗಿರಿ ಮಹಾಲಿಂಗೇಶ್ವರ 3 ಘಟ್ಟಗಳಲ್ಲಿ 3 ವಿಭಿನ್ನ ಸಂಪ್ರದಾಯಗಳಿಂದ ಆರಾಧನೆಗೊಂಡರ ಸಲಹು ಬಾರ. ಶ್ರೀ ಮಹಾಲಿಂಗೇಶ ಶರಣೆಂದೇ ದಯೆ ತೋರ. ಶ್ರೀ ಮಹಾಲಿಂಗೇಶ. ಆಳುಪರ ಕಾಲದಲ್ಲಿ ಶೈವ ಮೂಲದ ಮಹಾದೇವನಾಗಿ, ಜನಪದರ ದೃಷ್ಟಿಯಲ್ಲಿ ದೇವಂದಗುಡ್ಡೆಯ ರುದ್ರದೇವನಾಗಿ ಮತ್ತೆ ಲೋಕಕ್ಕೆ ಅನಾವರಣಗೊಂಡಾಗ ಮಹಾಲಿಂಗೇಶ್ವರನಾದ. 1782ರಿಂದ 1789ರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ರಾಜಕೀಯ ಕಾರಣಗಳಿಂದ ಉಂಟಾದ ಧಾರ್ಮಿಕ ಪಲ್ಲಟದಿಂದ ಕಾಲಗರ್ಭ ಸೇರಿದ ತದನಂತರ ಕ್ರಿಸ್ತಶಕ 1897ರಲ್ಲಿ ತನ್ನ ಸನ್ನಿಧಿಯನ್ನು ಯಮುನಮ್ಮನ ಮುಖಾಂತರ ಈ ಜಗತ್ತಿಗೆ ತೋರ್ಪಡಿಸಿಕೊಂಡ ಮಹಾದೇವ. ಪರಶಿವ ಶುಭವಾದ ದಿವ್ಯ ತೇಜದಿ 1897ರಲ್ಲಿ ಇಲ್ಲಿಯ ಸಾನ್ನಿಧ್ಯ ಲೋಕಕ್ಕೆ ಅನಾವರಣಗೊಂಡ ಕಥೆಯನ್ನು ಈಗಿನ ಅರ್ಚಕ ಕುಟುಂಬದ ಹಿರಿಯರು ದೇವಳದ ಉಗಮಕ್ಕೆ ಕಾರಣಕರ್ತೆಯಾದ ಯಮುನಮ್ಮನ ವಂಶಜರು ಎಂದು ತಿಳಿದುಬರುತ್ತದೆ. ಮನದ ಗುಡಿಯಲ್ಲಿ ಲಿಂಗ ರೂಪದಲ್ಲಿ ಈ ಸನ್ನಿಧಿ 1970ರ ಸಂದರ್ಭದಲ್ಲಿ ಊರ ಪರ ಊರ ದಾನಿಗಳ ಸಹಾಯದಿಂದ ಅಷ್ಟಮಂಗಲ ಪ್ರಶ್ನೆಯನ್ನಿರಿಸಿ ಜೀರ್ಣೋದ್ಧಾರ ನಡೆಸಲಾಗಿದೆ. ಸುರಗಿರಿ ಮಹಾಲಿಂಗೇಶ್ವರ ಬೇಡಿದ್ದನ್ನು ಈಡೇರಿಸುವ ದೇವನಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಸಲಹು ಬಾರ ಗುರುವರ ಭಕುತರ ಸಲಹು ಬಾರ. ಈ ದೇವಳಕ್ಕೆ ಹಲವು ವರ್ಷಗಳ ಹಿಂದೆ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಸುರಗಿರಿ ಎಂದು ನಾಮಕರಣ ಮಾಡಿದ್ದು, ಮುಂದಕ್ಕೆ ಈ ಕ್ಷೇತ್ರ ಅದೇ ನಾಮಾಂಕಿತದಿಂದ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಶಿವನ ಧ್ಯಾನಿಸುತ್ತ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ನೋಡೋದಾದ್ರೆ, ವ್ಯಾಘ್ರಾಸುರನೆಂಬ ರಾಕ್ಷಸ ದೇವಲೋಕದ ಮೇಲೆ ದಾಳಿ ಮಾಡಲು ನಿರ್ಧರಿಸಿ ಶಿವನ ಕುರಿತು ತಪಸ್ಸನ್ನ ಮಾಡ್ತಾನೆ. ಪ್ರತ್ಯಕ್ಷನಾದ ಶಿವನು ಎಲ್ಲಿಯವರೆಗೆ ಭೂಲೋಕದಲ್ಲಿ ಲಿಂಗ ಸ್ಥಾಪನೆ ಮಾಡಿ ಪುಣ್ಯ ಸಂಪಾದಿಸುತ್ತೀಯೋ ಅಲ್ಲಿಯವರೆಗೆ ಮರಣವಿಲ್ಲ ಎಂದು ತಾನು ಸ್ಥಾಪಿಸಿದ ಲಿಂಗದ ಹೊರತಾಗಿ ಅನ್ಯ ನಿರ್ಮಿತ ಲಿಂಗ ಕಂಡಾಗ ಮರಣವೆನ್ನುವ ವರವನ್ನ ಪಡೆಯುತ್ತಾನೆ. ಶರಣೆಂದೇ ದಯೆ ತೋರ. ಶ್ರೀ ಮಹಾಲಿಂಗೇಶ ಶರಣೆಂದೇ ದಯೆ ತೋರ. ಗುರುವರ ಭಕುತರ ಸಲಹು ಬಾರ. ತೌಳವ ಸೀಮೆಯೆಡೆಗೆ ಬಂದು ಲಿಂಗ ಸ್ಥಾಪನೆ ಮಾಡುತ್ತಾ ಮೆರೆಯುತ್ತಿರುತ್ತಾನೆ. ಅಸುರ ನಿರ್ಮಿತ ಲಿಂಗದಿಂದ ತಾಮಸ ಗುಣ ಹಾಗೂ ಅಸುರಿ ಶಕ್ತಿ ಹೆಚ್ಚಾಗಿ ಜನಜೀವನ ಕಷ್ಟವಾಗಿ ಪರಿಹಾರಕ್ಕಾಗಿ ಜನರು ಕುಂಜರನೆಂಬ ವೈಷ್ಣವ ಋಷಿಯ ಮೊರೆ ಹೋಗುತ್ತಾರೆ. ವಿಷ್ಣುವನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಇದಕ್ಕೆ ಪರಿಹಾರವನ್ನ ತಿಳಿದುಕೊಳ್ಳಲು ಕುಂಜರ ಋಷಿ ತಪಸ್ಸಿಗೆ ಹೊರಡುತ್ತಾರೆ. ಮಕರ ಸಂಕ್ರಾಂತಿ
ಸಂಕ್ರಮಣದ ದಿನದಂದು ಮುನಿಯ ತಪಸ್ಸಿಗೆ ವಿಷ್ಣು ದೇವರು ಮೆಚ್ಚಿ, ನಿನ್ನ ರಕ್ಷಣೆಗಾಗಿ ವರಾಹ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನಾನಿರುತ್ತೇನೆ. ರಾಕ್ಷಸನ ಮರಣಕಾಲ ಸನ್ನಿಹಿತವಾಗಿರುವಾಗ ಮತ್ತೆ ನೀನು ವ್ಯಕ್ತವಾಗುತ್ತೀಯಾ ಎಂದು ಹೇಳಿ ವಿಷ್ಣು ಅದೃಶ್ಯನಾಗುತ್ತಾನೆ. ಕುಂಜರ ಋಷಿಯು ತನ್ನ ಕಾಯ ಬಿಟ್ಟು ಮಾಯವನ್ನ ಸೇರಿಕೊಳ್ಳುತ್ತಾರೆ. ಶಿವನು ದೇವೇಂದ್ರ ನಿರ್ಮಿಸಿದ ಲಿಂಗದಲ್ಲಿ ಸಾಕಾರಗೊಳ್ಳುತ್ತಾನೆ. ಪಾದ ತೀರ್ಥವ ನೀಡುತ್ತ ನಮ್ಮ ವೇದನೆ ದೂರವ ಮಾಡಲು ಬಾ. ಶ್ರೀ ಮಹಾಲಿಂಗೇಶ ಶರಣೆಂದೇ ದಯೆ ತೋರ. ಶ್ರೀ ಮಹಾಲಿಂಗೇಶ ಶರಣೆಂದೇ ದಯೆ ತೋರ. ಆ ಹೊತ್ತಿಗೆ ಅಸುರನು ಅಲ್ಲಿಗೆ ಬಂದಾಗ ದೇವೇಂದ್ರನಿಂದ ಹತನಾಗುತ್ತಾನೆ. ಲೋಕಕ್ಕೆ ಸುಭಿಕ್ಷೆಯಾಗುತ್ತದೆ. ದೇವೇಂದ್ರ ಲಿಂಗ ಸ್ಥಾಪಿಸಿದ ಈ ಸ್ಥಳ ದೇವೇಂದ್ರ ಬೆಟ್ಟ ಎಂದು ಪ್ರಸಿದ್ಧಿಯನ್ನ ಪಡೆದು ಮುಂದೆ ಅದೇ ದೇವಂದಗುಡ್ಡೆ ಎಂದು ಪ್ರಚಾರಗೊಳ್ಳುತ್ತದೆ. ಶರಣೆಂದೇ ದಯೆ ತೋರ ಶ್ರೀ ಮಹಾಲಿಂಗೇಶ. ಸುರಗಿರಿ ಮಹಾಲಿಂಗೇಶ್ವರ ಕ್ಷೇತ್ರದ ಆಡಳಿತ ಮೊಕ್ತೇಸರರಲ್ಲೊಬ್ಬರಾದ ರಮಾನಾಥ್ ಶೆಟ್ಟಿ ಈ ರೀತಿ ಹೇಳುತ್ತಾರೆ. ಆತ್ಮೀಯರೇ, ಶ್ರೀ ಸುರಗಿರಿ ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಇದು ಇಲ್ಲಿ ಸುರಗಿರಿ ಮೊದಲು ಇಲ್ಲಿ ದೇವಂದಗುಡ್ಡೆ ಅಂತ ಇದ್ದಂಥ ಜಾಗ. ಈ ಜಾಗದಲ್ಲಿ ಪಾಳು ಬಿದ್ದಂತಹ ಜಾಗವನ್ನು ಒಂದು ದೇವಸ್ಥಾನವಾಗಿ ಊರಿನವರ ಮತ್ತು ಪರ ಊರಿನವರು, ಈ ಕೆಮ್ರಾಲ್, ಹತ್ತೂರು, ಕೆಲೆಂಜೂರು ಈ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಊರಿನವರು ಮತ್ತು ಪರ ಊರಿನ ಎಲ್ಲರೂ ಸೇರಿ ಸುಮಾರು 1969-70 ಸಮಯದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದರು. ಜೀರ್ಣೋದ್ಧಾರ ಮಾಡಿದ ನಂತರ 71ರಲ್ಲಿ ಇಲ್ಲಿ ಬ್ರಹ್ಮಕಲಶವಾಗಿ, ಆನಂತರ ಶ್ರೀ ಬಾವದಬೆಟ್ಟು ಶ್ರೀ ಮಹಾಬಲ ಶೆಟ್ಟರು ಇಲ್ಲಿ ಮುಕ್ತೇಸರರಾಗಿದ್ದರು. ಅವರ ನಂತರ ಶ್ರೀ ಲವ ಶೆಟ್ಟರು ಇಲ್ಲಿ ಮುಕ್ತೇಸರರಾಗಿ ತುಂಬ ಸಮಯ ಕೆಲಸ ಮಾಡಿದ್ದಾರೆ. ಇಲ್ಲಿ ಆ ನಂತರ ಸೀತಾರಾಮ ಶೆಟ್ಟರು ಕಿನ್ನಿಗೋಳಿ ಇವರು ಸುಮಾರು 20-25 ವರ್ಷಗಳ ಕಾಲ ಇಲ್ಲಿ ಮುಕ್ತೇಸರರಾಗಿ ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈ ದೇವಸ್ಥಾನವನ್ನು, ಈ ಒಂದು ಹಾಲು, ಗೋಪುರ ಇದೆಲ್ಲ ಆ ಸಮಯದಲ್ಲಿ ಆದಂಥ ಕಾರ್ಯಕ್ರಮ ಸುತ್ತುಗಳು. ಇದು ಇಲ್ಲಿ ಸಾಮಾನ್ಯವಾಗಿ ಮತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ, ಈ ದೇವಸ್ಥಾನದ ಆಡಳಿತದಲ್ಲಿ ನಮ್ಮ ಇಲ್ಲಿ ಒಂದು ಯುವಕ ಮಂಡಲ ಮತ್ತೊಂದು ಮಹಿಳಾ ಮಂಡಲ ಅಂತ ಇದೆ. ಈ ಯುವಕ ಮಂಡಲದವರು ತುಂಬ ಇದಕ್ಕೆ ಸಹಭಾಗಿತ್ವವನ್ನು ಕೊಡ್ತಾರೆ. ಯುವಕ ಮಂಡಲ ಮತ್ತು ಮಹಿಳಾ ಮಂಡಲದವರು ಈ ಆಡಳಿತ ಮಂಡಳಿಯ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರಲ್ಲಿ ಅವರು ಹೆಗಲುಗೊಟ್ಟು ಕೆಲಸ ಮಾಡುವಂಥ ಇದ್ದಾರೆ, ಸ್ವಯಂ ಸೇವಕರಿದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಇದು ಶಿವರಾತ್ರಿ ಕಾರ್ಯಕ್ರಮ ಸುಮಾರು ಏಪ್ರಿಲ್ 23-22ರಲ್ಲಿ ಇದು ಆಗ್ತದೆ, ವಾರ್ಷಿಕ ಜಾತ್ರೆ ಆಗ್ತದೆ. 4 ದಿನದ ಜಾತ್ರೆ ಆಗುತ್ತೆ, ಧ್ವಜಾರೋಹಣದಿಂದ ಹಾರಾಟದವರೆಗೆ. ಆನಂತರ ಈ ಧನುರ್ಮಾಸದಲ್ಲಿ ಪೂರ್ಣ 30 ದಿನ ಇಡೀ ಊರಿನಲ್ಲಿ ಭಜನಾ ಕಾರ್ಯಕ್ರಮ, ಭಜನಾ ಸಂಕೀರ್ತನೆ ನಡೀತದೆ. ಮತ್ತು ಮಕರ ಸಂಕ್ರಾಂತಿ ಅಂದು ಇಲ್ಲೂ ನಮ್ಮ ಭಜನಾ ಮಂಗಲೋತ್ಸವ ನಡೀತದೆ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ನವರಾತ್ರಿ ಉತ್ಸವ 9 ದಿನ ಇಲ್ಲಿ ನಡೀತದೆ. ಮತ್ತು ದಿನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಹೆಚ್ಚಿನ ದಿನದಲ್ಲಿ ಹೆಚ್ಚಿನ ಪೂಜೆಗಳೆಲ್ಲ ಇಲ್ಲಿ ನಡೀತಾ ಇರ್ತದೆ. ಬಾಕಿ ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ಮಹಾಸಂತರ್ಪಣೆ ಎಲ್ಲ ನಡೀತದೆ, ದಾನಿಗಳ ಕೊಡುಗೆಯಾಗಿ ನಡೀತದೆ. ಮತ್ತು ವಾರ್ಷಿಕ ಕಾರ್ಯಕ್ರಮದಲ್ಲಿ ಕೂಡ ಮಹಾಸಂತರ್ಪಣೆ ಎಲ್ಲ ನಡೀತದೆ. ಮತ್ತು ಇಲ್ಲಿ ಒಂದು ಹಾಲ್ ಇದೆ, 2 ಹಾಲ್ ಇದೆ. ಮತ್ತು ಇಲ್ಲಿ ವರ್ಷವಿಡೀ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇನ್ನು ಮುಂದಿನ ಯೋಜನೆಯಾಗಿ ನಾವು ಇಲ್ಲಿ ಒಂದು ದೇವರ ಕೆರೆ ಇದೆ. ದೇವರ ಕೆರೆಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕಂತ ನಮ್ಮ ಕಾರ್ಯಕ್ರಮಗಳಿವೆ. ಮತ್ತು ಇಲ್ಲಿ ಸುತ್ತಮುತ್ತಲ ಜಾಗ ಅದು ಖಾಸಗಿಯವರದು. ಇಲ್ಲಿ ದೇವಸ್ಥಾನದ ಜಾಗ ಸುತ್ತಮುತ್ತ ಸ್ವಲ್ಪ ಕಮ್ಮಿ ಇದೆ. ಈ ವಿಶಾಲವಾದ ದೇವಸ್ಥಾನಕ್ಕೆ ನಮಗೆ ತುಂಬ ಜಾಗದ ಅವಶ್ಯಕತೆ ಇದೆ. ಇನ್ನು ದಾನಿಗಳಿಂದ
ನಾವು ಆ ಜಾಗವನ್ನು ಪಡೆಯಬೇಕಂತ ತುಂಬ ಯೋಜನೆಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೇವೆ. ಇಲ್ಲಿ ಮುಂದಿನ ಕಾರ್ಯಕ್ರಮ ಇಲ್ಲಿ ಮತ್ತು ಧಾರ್ಮಿಕ ಶಿಕ್ಷಣವನ್ನೆಲ್ಲ ಮುಂದುವರಿಸಬೇಕು, ಇಲ್ಲಿ ನಡೆಸಬೇಕು. ನಮ್ಮ ಊರಿನ ಎಲ್ಲ ನಮ್ಮ ಸಂಪ್ರದಾಯದ ಎಲ್ಲ ಮಕ್ಕಳಿಗೆ ಇಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕಲಿಸಬೇಕಂತ ನಮ್ಮ ಒಂದು ಯೋಜನೆಗಳೆಲ್ಲ ಇವೆ. ಸೀತಾರಾಮ ಶೆಟ್ಟರು ಇದು ಈಗ ಕಳೆದ ಒಂದು ವರ್ಷದಿಂದ ಸೀತಾರಾಮ ಶೆಟ್ಟರು ಇಲ್ಲಿ ಆಡಳಿತ ಮಂಡಳಿ ಬದಲಾವಣೆಯಾಗಿ ರಾಜೇಶ್ ಶೆಟ್ಟರು ಆಡಳಿತ ಮುಕ್ತೇಸರಾದರು. ಈಗ ಆಡಳಿತ ಮುಕ್ತೇಸರು ಮುಂಬೈಯಲ್ಲಿದ್ದಾರೆ ಈಗ ಪ್ರಸ್ತುತವಾಗಿ. ಹಾಗೆ ನಾವು ಮಾತನಾಡ್ತಿದ್ದೇವೆ. ಈ ಯೋಜನೆಗಳಿಗೆಲ್ಲ ಹೊಸ ಯೋಜನೆಗಳನ್ನೆಲ್ಲ ಅವರ ಮುಂದಾಳತ್ವದಲ್ಲೇ ಮಾಡಲಿಕ್ಕೆ ಇದ್ದೇವೆ ನಾವು. ಕ್ಷೇತ್ರಯೋಗಿಯೇ ಶಿವನ ತೇಜದ ದಿವ್ಯ ಮೂರ್ತಿಯೇ ಶ್ರೀನರಗಟ್ಟಿ ಕ್ಷೇತ್ರಯೋಗಿಯೇ ಶಿವನ ತೇಜದ ದಿವ್ಯ ಮೂರ್ತಿಯೇ ಶ್ರೀ ಮಹಾಲಿಂಗೇಶ ಜಯ ಶ್ರೀ ಮಹಾಲಿಂಗೇಶ ಶ್ರೀ ಮಹಾಲಿಂಗೇಶ ಶರಣು ಶ್ರೀ ಮಹಾಲಿಂಗೇಶ. ಶಿವನ ತೆರದಲ್ಲಿ ಆ ಜಟಾಜೂಟವು ಕರುಣೆ ತುಂಬಿರುವಂಥ ಆ ದಿವ್ಯ ನೋಟವು ಪರಶಿವನ ತೆರದಲ್ಲಿ ಆ ಜಟಾಜೂಟವು ಕರುಣೆ ತುಂಬಿರುವಂಥ ಆ ದಿವ್ಯ ನೋಟವು. ಪ್ರಕೃತಿ ನಿಸರ್ಗದ ಮಡಿಲಿನಲ್ಲಿರುವ ಈ ಸುಂದರವಾದ ದೇವಸ್ಥಾನದ ಎದುರಿನಲ್ಲಿ ವಿಶಾಲವಾದ ಅಶ್ವತ್ಥ ವೃಕ್ಷವನ್ನ ನೋಡಬಹುದು. ಪಕ್ಕದಲ್ಲಿಯೇ ದೇವರ ಜಳಕದ ಪುಷ್ಕರಣಿಯನ್ನ ಕಾಣಬಹುದು. ಯೋಗಿ ಬಂದಾನ ಶ್ರೀ ಶಿವಯೋಗಿ ಬಂದಾನ, ಯೋಗಿ ಬಂದಾನ ಶ್ರೀ ಶಿವಯೋಗಿ ಬಂದಾನ. ಮಹಲಿಂಗನೆ ಗತಿಯೆಂದು ನಂಬಿ ಮನದಲ್ಲಿ ಭಕ್ತಿಯ ಭಾವವ ತುಂಬಿ ಹರಗುರುವರ ಶರಣೆಂದು ಬಂದಿರುವ ಭಕ್ತರಿಗೆಲ್ಲ ಕ್ಷೇಮ ತರಲೆಂದು ಯೋಗಿ ಬಂದಾನ. ದೇವಸ್ಥಾನದ ಎದುರಿನಲ್ಲಿ ಅಣ್ಣಪ್ಪ ಪಂಜುರ್ಲಿ ದೈವದ ಗುಡಿ. ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ದೇವರ ಗರ್ಭಗುಡಿಯ ಹಿಂಭಾಗದಲ್ಲಿ ನಾಗನ ಕಟ್ಟೆಯನ್ನ ಕಾಣಬಹುದು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ವಿಶ್ವೇಶ್ವರ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂಹರೋ ನಮಾಮ್ಯಹಂ ಸರ್ವಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಇದು ಸುರಗಿರಿ ಮಹಾಲಿಂಗೇಶ್ವರ ದೇವಸ್ಥಾನ. ಅತ್ತೂರು, ಕೆಮ್ರಾಲ್, ಕೆಲೆಂಜೂರು ಮತ್ತು ಸಮೀಪದ ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಗ್ರಾಮದೇವರು. ಇದು ಸಾಮಾನ್ಯ ಒಂದು 500 ವರ್ಷದ ಹಿಂದುಗಡೆ ಕೆಳದಿ ಸಂಸ್ಥಾನದ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಈಶ್ವರ ದೇವರು. ಮತ್ತು ಕ್ರಮೇಣ ಅದು ಜೀರ್ಣಾವಸ್ಥೆಗೆ ತಲುಪಿ ಮತ್ತು ನಮ್ಮ ಪೂರ್ವಿಕರಿಗೆ ಪ್ರಕಟಗೊಂಡು ಮತ್ತು ಸಾಮಾನ್ಯ ಸರಿಸುಮಾರು ಒಂದು 100 ವರ್ಷದ ಕೆಳಗಡೆ ಪ್ರಕಟಗೊಂಡು ಆಮೇಲೆ
72ನೇ ಇಸವಿಯಲ್ಲಿ ಗರ್ಭಗುಡಿ, ಆಮೇಲೆ ಗಣಪತಿ ದೇವರ ಗುಡಿ ಇತ್ಯಾದಿಗಳ ಧ್ವಜಸ್ತಂಭ, ಸುತ್ತುಪೌಳಿ, ತೀರ್ಥಮಂಟಪ ಇತ್ಯಾದಿಗಳೆಲ್ಲ 1972ನೇ ಬ್ರಹ್ಮಕಲಶದಲ್ಲಿ ಜೀರ್ಣೋದ್ಧಾರಗೊಂಡು ಮತ್ತು ಕ್ರಮೇಣ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಾ 96ರಲ್ಲಿ ಮತ್ತು 1912ರಲ್ಲಿ ಪುನಃ ಬ್ರಹ್ಮಕಲಶಾದಿಗಳೆಲ್ಲ ನೆರವೇರಿ ಜೀರ್ಣೋದ್ಧಾರಗೊಂಡು ಕಾಲಕಾಲಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳೆಲ್ಲ ನಡೆಯುತ್ತಾ ಜೀರ್ಣೋದ್ಧಾರಗೊಂಡು ಈ ಪ್ರದೇಶದಲ್ಲಿ ಸುರಗಿರಿ ದೇವಸ್ಥಾನ ಕಂಗೊಳಿಸ್ತಾ ಇದೆ. ಇಲ್ಲಿ ದೇವರಿಗೆ ಪ್ರಾತಃ ಕಾಲ ಪೂಜೆ, ಮಧ್ಯಾಹ್ನ ಪೂಜೆ ಮತ್ತು ರಾತ್ರಿ ಪೂಜೆ ಇತ್ಯಾದಿಗಳೆಲ್ಲ ನೆರವೇರುತ್ತಾ ಭಕ್ತರ ಇಷ್ಟಾರ್ಥ ಇಲ್ಲಿ ಅತ್ಯಂತ ಕ್ಷಿಪ್ರವಾಗಿ ಅವರಿಗೆ ಅನುಗ್ರಹ ಮಾಡುವಂತಹ ಮಹಾದೇವನಾಗಿದ್ದಾನೆ. ಇಲ್ಲಿ ದೇವರಿಗೆ ಅತ್ಯಂತ ಇಷ್ಟವಾದಂತಹ ಸೇವೆ, ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಅತ್ಯಂತ ಕ್ಷಿಪ್ರದಲ್ಲಿ ನೆರವೇರಿಸುವಂತಹ ಸೇವೆ ಅದು ರಂಗಪೂಜೆ ಮತ್ತು ರುದ್ರಾಭಿಷೇಕ. ಬೇಕಾದಂತಹ ಇಷ್ಟಾರ್ಥಗಳೆಲ್ಲ ಈ ಸೇವೆಗಳಿಂದ ದೇವರು ತೃಪ್ತರಾಗಿ ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತಾ ಇದ್ದಾನೆ. ಇನ್ನು ಚೈತ್ರ ಮಾಸದಲ್ಲಿ ಸಾಮಾನ್ಯ ಏಪ್ರಿಲ್ ತಿಂಗಳ ಮೇಷ ಮಾಸದಲ್ಲಿ 10 ಹೋಗುವ ದಿವಸ ಅಂತ ಹೇಳಿ ಸಾಮಾನ್ಯ ಸರಿಸುಮಾರು ಏಪ್ರಿಲ್ 23ರಂದು ದೇವರ ಧ್ವಜಾರೋಹಣದಿಂದ ಆರಂಭಗೊಂಡು ಧ್ವಜ ಅವರೋಹಣ ಪರ್ಯಂತ 4 ದಿವಸಗಳ ಕಾಲ ಇಲ್ಲಿ ವಿಜೃಂಭಣೆಯಿಂದ ವಾರ್ಷಿಕ ಜಾತ್ರೆ ಅದು ನಡೀತಾ ಇದೆ. ಮತ್ತು ಶ್ರಾವಣ ಮಾಸದಲ್ಲಿ, ವೃಷಭ ಮಾಸದಲ್ಲಿ ಧಾರ್ಮಿಕ ಶಿಬಿರ ಇತ್ಯಾದಿಗಳೆಲ್ಲ ನಡೀತಾ ಇವೆ ಇಲ್ಲಿ. ಆಮೇಲೆ ಶ್ರಾವಣ ಮಾಸದಲ್ಲಿ ದೇವರಿಗೆ ಸಾಮೂಹಿಕ ಅಪೂಪ ಸೇವೆ ಗಣಪತಿ ದೇವರಿಗೆ ನಡೆಯುತ್ತದೆ. ಆಮೇಲೆ ಭಾದ್ರಪದ ಮಾಸದಲ್ಲಿ ಸಾಮೂಹಿಕ ಗಣಪತಿಯಾಗ ಭಾದ್ರಪದ ಚತುರ್ಥಿಯಂದು ನಡೆಯುತ್ತದೆ. ಆಮೇಲೆ ಆಶ್ವೀಜ ಮಾಸದಲ್ಲಿ ದೇವರ ಸನ್ನಿಧಾನದಲ್ಲಿ ನವರಾತ್ರಿ ದಿವಸ 9-10 ದಿವಸಗಳ, ಸಾಮಾನ್ಯವಾಗಿ ಎಲ್ಲ ಕಡೆ 9 ದಿವಸಗಳ ನವರಾತ್ರಿ ಪೂಜೆ ನಡೆಯುವುದಿದ್ದರೆ ಇಲ್ಲಿ ವಿಶೇಷವಾಗಿ ದೇವರ ಸನ್ನಿಧಿಯಲ್ಲಿ ಶ್ರೀಚಕ್ರ ಪಾರ್ವತಿ ಛಾಯಾರೂಪದಲ್ಲಿ ಇರುವುದರಿಂದಾಗಿ ನವರಾತ್ರಿ ಮಹೋತ್ಸವ ಕೂಡ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಇಲ್ಲಿ 10 ದಿವಸಗಳ, ಸಾಮಾನ್ಯವಾಗಿ ಎಲ್ಲ ಕಡೆ 9 ದಿವಸಗಳ ನವರಾತ್ರಿ ಪೂಜೆ ನಡೆಯುವುದು ಅಂತಿದ್ದರೆ ಇಲ್ಲಿ 10 ದಿವಸಗಳ ಪರ್ಯಂತ ವಿಜಯದಶಮಿ ಪರ್ಯಂತ ವಿಜೃಂಭಣೆಯಿಂದ ನವರಾತ್ರಿ ಪೂಜೆ, ಸಂಜೆ ಹೊತ್ತು ರಾತ್ರಿ ಹೊತ್ತು ದುರ್ಗಾ ನಮಸ್ಕಾರ ಪೂಜೆ, ಭಜನೆ, ಆಮೇಲೆ ಅನ್ನದಾನ ಇತ್ಯಾದಿಗಳೆಲ್ಲ ಇಲ್ಲಿ ನವರಾತ್ರಿ ದಿವಸ ಸಂದರ್ಭದಲ್ಲಿ ನಡೆಯುತ್ತದೆ. ಆಮೇಲೆ ವಿಜಯದಶಮಿಯಂದು ಸಾರ್ವಜನಿಕವಾಗಿ ಚಂಡಿಕಾಯಾಗ ನಡೆದು ರಾತ್ರಿ ಹೊತ್ತು ಮತ್ತೆ ಪುನಃ ರಂಗಪೂಜೆ, ಭಜನೆ, ದುರ್ಗಾ ನಮಸ್ಕಾರ ಪೂಜೆ ಇತ್ಯಾದಿಗಳೆಲ್ಲ ವಿಜಯದಶಮಿಯಂದು ನಡೆಯುವುದು ವಿಜೃಂಭಣೆಯಿಂದ ಈ ನವರಾತ್ರಿ ಮಹೋತ್ಸವ ಇಲ್ಲಿ ನಡೆಯುತ್ತದೆ. ಆಮೇಲೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತದೆ, ಸಂಕೀರ್ತನೆ, ದೀಪೋತ್ಸವ ಇತ್ಯಾದಿಗಳೆಲ್ಲ ನಡೆಯುತ್ತದೆ. ಆಮೇಲೆ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಇಲ್ಲಿ ವಿಶೇಷವಾದಂತಹ ಧನುಪೂಜೆ, ಬೆಳಗಿನ ಹೊತ್ತು ಎಲ್ಲ ಭಕ್ತಾದಿಗಳೆಲ್ಲ ಇವರು ಸುರಗಿರಿ ಯುವಕ ಮಂಡಲ, ಯುವತಿ ಮಂಡಲ ಇವರೆಲ್ಲ ಸೇರಿ, ಆಮೇಲೆ ಬ್ರಾಹ್ಮಣ ಸಮಾಜದವರೆಲ್ಲ ಸೇರಿ ಬೆಳಗಿನ ಹೊತ್ತು ಸಂಜೆ 5 ಗಂಟೆಗೆ ಮಿಂದು ಶುಚಿರ್ಭೂತರಾಗಿ ಇಲ್ಲಿಗೆ ಬಂದು 5 ಗಂಟೆಯಿಂದ 6 ಗಂಟೆಯ ತನಕ ಭಜನೆ ಇದು ನಿರಂತರವಾಗಿ 1 ತಿಂಗಳ ಹೊತ್ತು ಬೆಳಗಿನ ಹೊತ್ತು ನಡೆಯುವಂತಹ ಕಾರ್ಯಕ್ರಮ. ಆಮೇಲೆ 6 ಗಂಟೆಗೆ ಸರಿಯಾಗಿ ದೇವರಿಗೆ ಧನುರ್ಮಾಸದ ಮಹಾಪೂಜೆ ನಡೆಯುತ್ತದೆ. ಆಮೇಲೆ ಪ್ರಸಾದ ರೂಪವಾಗಿ ಹುಗ್ಗಿ ಮತ್ತು ಗಂಜಿ ಊಟ ಇದು ನಿರಂತರವಾಗಿ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯುತ್ತದೆ. ವಿಶೇಷವಾದಂತಹ ಧನುಪೂಜೆ ಬೆಳಗಿನ ಹೊತ್ತು 6 ಗಂಟೆ ಉಷಕ್ಕಾಲಕ್ಕೆ 6 ಗಂಟೆ ಹೊತ್ತಿಗೆ ನಡೆಯುವಂತಹ ವಿಶೇಷವಾದಂತಹ ಧನುಪೂಜೆ. ಆಮೇಲೆ ಇದೇ ಹೊತ್ತಿನಲ್ಲಿ ಧನುರ್ಮಾಸ ಪ್ರಾರಂಭ ಆಯಿತು ಅಂತಾದರೆ ಆ ಸಂದರ್ಭದಲ್ಲಿ ಈ ಯುವಕ ಮಂಡಲದವರೆಲ್ಲ ಒಟ್ಟು ಸೇರಿ ರಾತ್ರಿ ಹೊತ್ತು
ನಗರ ಭಜನೆ ಮಾಡ್ತಾರೆ. ಆಮೇಲೆ ನಗರ ಭಜನೆ ಮಾಡಿ ಮಕರ ಸಂಕ್ರಮಣ ಪರ್ವಕಾಲದಂದು ಇಲ್ಲಿ ಭಜನಾ ಮಂಗಳೋತ್ಸವ ಸುರಗಿರಿ ಯುವಕ ಮಂಡಲದ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ. ಹೀಗೆ ಮತ್ತು ಶಿವರಾತ್ರಿಯಂದು ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿಯಂದು ದೇವರಿಗೆ ರುದ್ರಾಭಿಷೇಕ, ಆಮೇಲೆ ಮಹಿಳಾ ಮಂಡಳದ ನೇತೃತ್ವದಲ್ಲಿ ನಡೆಯುವಂತಹ ಸಾರ್ವಜನಿಕ ಶನಿ ಪೂಜೆ, ಆಮೇಲೆ ದೇವರಿಗೆ ನಡೆಯುವಂತಹ ರುದ್ರಾಭಿಷೇಕ ಸೇವೆ, ಆಮೇಲೆ ರಾತ್ರಿ ಹೊತ್ತು ದೇವರಿಗೆ ಶತರುದ್ರಾಭಿಷೇಕ ಮೂಲಕ ದೇವರ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಸಾಮೂಹಿಕವಾದಂತಹ ಶತರುದ್ರಾಭಿಷೇಕ ಮತ್ತು ಕೆಂಬ್ರಾಲ್ಗುತ್ತು ಮನೆತನದವರಿಂದ ವಿಶೇಷವಾದಂತಹ ಶಿವರಾತ್ರಿ ಮಹೋತ್ಸವ, ಅದು ದೊಡ್ಡ ರಂಗಪೂಜೆ, ಆಮೇಲೆ ಶಿವರಾತ್ರಿ ಒಂದು ದಿವಸದ ಜಾತ್ರೆ, ಅದು ಕೂಡ ವಿಜೃಂಭಣೆಯಿಂದ ನಡೀತದೆ. ಹೀಗೆ ಇಲ್ಲಿ ನಿರಂತರವಾಗಿ ನಡೆಯುವಂತಹ ದೇವರ ಸನ್ನಿಧಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಭಕ್ತರಿಗೆ ಬರುವಂತಹ ಕಷ್ಟಗಳನ್ನೆಲ್ಲ ಪರಿಹರಿಸಿ ಬೇಕಾದಂತಹ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ, ಕೊಡುವಂತಹ, ಅನುಗ್ರಹಿಸುವಂತಹ ಮಹಾಮಹಿಮನಾದಂತಹ ಮಹಾದೇವನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಎಲ್ಲ ದೇವರ ಸನ್ನಿಧಾನದಲ್ಲಿ ಪೂಜಾದಿಗಳೆಲ್ಲ ನಡೀತಾ ಇದೆ. ಇನ್ನು ಇಲ್ಲಿ ಅಭಯಾಯುಷ್ಯ ಮೃತ್ಯುಂಜಯ ರುದ್ರ ಹೋಮ ಅಂತ ಹೇಳಿ ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಅವರಿಗೆ ಬರುವಂತಹ ಜೀವನದಲ್ಲಿ ಬರುವ ಏನೊಂದು ಭಯ, ತೊಂದರೆ, ಕಂಟಕಗಳಿದ್ದರೂ ಕೂಡ, ಅನಾರೋಗ್ಯಗಳಿದ್ದರೂ ಕೂಡ ಅದೆಲ್ಲ ಪರಿಹಾರ ಆಗಿ ಅವರಿಗೆ ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಹೋಮವನ್ನು ಹೋಮವನ್ನು ನೆರವೇರಿಸುವುದಾಗಿ ಸಂಕಲ್ಪ ಮಾಡಿಕೊಂಡ್ರು ಅಂತಾದರೆ ಅವರಿಗೆ ಈ ಸನ್ನಿಧಾನದಲ್ಲಿ ಹೋಮಗಳನ್ನು ನೆರವೇರಿಸಿ ಅವರಿಗೆ ಬರುವಂತಹ ಅನಾರೋಗ್ಯ ಪರಿಹಾರಪೂರ್ವಕ ಆರೋಗ್ಯ ಪ್ರಾಪ್ತಿಗಾಗಿ ದೇವರ ಸನ್ನಿಧಾನದಲ್ಲಿ ಹೋಮ ಕೂಡ ಇಲ್ಲಿ ನಡೀತಾ ಇದೆ. ಹೀಗೆ ಭಕ್ತರ ಇಷ್ಟಾರ್ಥಗಳನ್ನು ಅತ್ಯಂತ ಕ್ಷಿಪ್ರದಲ್ಲಿ ಅನುಗ್ರಹಿಸುವಂತಹ ಮಹಾದೇವರ ವಿಶೇಷವಾದಂತಹ ಸಾನ್ನಿಧ್ಯ ಇಲ್ಲಿ ವಿಜೃಂಭಣೆಯಿಂದ ದೇವರು ಮೆರೀತಾ ಇದ್ದಾನೆ. ದಿವ್ಯ ಭವ್ಯ ಚರಿತ ಸದ್ಭಕ್ತ ಲೋಕ ವಿನುತ ಶುಭ ಭೋಗ ಭಾಗ್ಯದಾತ ಮಹಾಲಿಂಗ ಸುಪ್ರಭಾತ. ಬಡವರ ಬಂಧುವೆ ಮಹಿಮಾ ಸಿಂಧುವೆ ನಿನಗೆ ಸುಪ್ರಭಾತ. ಪರಿಜನ ಪುರಜನ ಪರಿಪಾಲಕನೇ ನಿನಗೆ ಸುಪ್ರಭಾತ. ಶಿವಧರ್ಮ ಲೋಕದಲ್ಲಿ ಸಾರಿ ಬೆಳಗಿದ ನಿನಗೆ ಸುಪ್ರಭಾತ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಮುಂಭಾಗದ ತೀರ್ಥ ಮಂಟಪದಲ್ಲಿ ಹೋಮಕುಂಡವನ್ನ ಕಾಣಬಹುದು. ಗರ್ಭಗುಡಿಯ ಹಿಂಭಾಗ ಗಣಪತಿ ಗುಡಿಯನ್ನ ನೋಡಬಹುದು. ಗರ್ಭಗುಡಿಯ ಶ್ರೀ ಮಹಾಲಿಂಗೇಶ್ವರನನ್ನ ಕಾಣಬಹುದು. ಪರವೂರ ಭಕ್ತರನ್ನ ಹೊಂದಿರುವ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಗುರುವೇ ಯೋಗೀಶ ನೀನೇ ಸರ್ವೇಶ, ದಿವ್ಯ ಜ್ಞಾನ ತೇಜ ನೀನು ಮಹಾಲಿಂಗ ಪುರೀಶ. ಗುರುವೇ ಯೋಗೀಶ ನೀನೇ ಸರ್ವೇಶ, ದಿವ್ಯ ಜ್ಞಾನ ತೇಜ ನೀನು ಮಹಾಲಿಂಗ ಪುರೀಶ. ಯೋಗಿ ನೀನು ತ್ಯಾಗಿ ನೀನು ಶೈವ ವೇದ ಸಾರ ನೀನು, ಯೋಗಿ ನೀನು ತ್ಯಾಗಿ ನೀನು ಶೈವ ವೇದ ಸಾರ ನೀನು. ಎಲ್ಲರಲ್ಲಿ ಬೆಳಗುತ್ತಿರುವ ಚೇತನಾತ್ಮನು ನೀನು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.